ಮಹತೋಬರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ವಾರ್ಷಿಕ ಚಂಪಾಷಷ್ಠಿ ಜಾತ್ರಾ ಮಹೋತ್ಸವದ ಚಂಪಾಷಷ್ಠಿ ಮಹಾರಥೋತ್ಸವ ಸೇವೆ ನೆರವೇರಿಸಲು ಸೇವಾರ್ಥಿ ಭಕ್ತರಿಗೆ ಅವಕಾಶ ಕಲ್ಪಿಸಲಾಗಿದೆ. ಡಿಸೆಂಬರ್ 20ರಂದು ನಡೆಯುವ ಚಂಪಾಷಷ್ಠಿ ಮಹಾರಥೋತ್ಸವದ ದಿನ ಬ್ರಹ್ಮರಥೋತ್ಸವ ಸೇವೆ ನೆರವೇರಿಸಲು ಅಪೇಕ್ಷಿಸುವ ಭಕ್ತರು ಕೋವಿಡ್-19 ನಿಯಮ ಪ್ರಕಾರ ಸೇವೆ ನೆರವೇರಿಸಲು ಅವಕಾಶ ಒದಗಿಸಲಾಗಿದೆ ಎಂದು ಶ್ರೀ ದೇವಳದ ಆಡಳಿತಾಧಿಕಾರಿ ಮತ್ತು ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತ ಡಾಕ್ಟರ್ ಯತೀಶ್ ಉಳ್ಳಾಲ್ ತಿಳಿಸಿದ್ದಾರೆ. ಈ ಹಿಂದೆ ಕೋವಿಡ್ ಕಾರಣದಿಂದಾಗಿ ಬ್ರಹ್ಮರಥ ಸೇವೆ ನೆರವೇರಿಸಲು ಭಕ್ತರಿಗೆ ಅವಕಾಶವನ್ನ ನಿರ್ಬಂಧಿಸಲಾಗಿತ್ತು. ಆದರೆ ಇದೀಗ ಕೋವಿಡ್ ನಿಯಮ ಪಾಲಿಸಿಕೊಂಡು ಸೇವೆ ಮಾಡಲು ಅವಕಾಶವನ್ನ ನೀಡಲಾಗಿದೆ. ಕಡ್ಡಾಯ ಮಾಸ್ಕ್ ಧರಿಸಿಕೊಂಡು ಸೇವೆಯಲ್ಲಿ ಪಾಲ್ಗೊಳ್ಳಬೇಕು. ಒಂದು ಸೇವೆಗೆ ಇಬ್ಬರಿಗೆ ಮಾತ್ರ ಬ್ರಹ್ಮರಥ ಎಳೆಯುವ ಪಾಸ್ ನೀಡಲಾಗುವುದು. 60 ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟವರಿಗೆ ಹಾಗೂ 18 ವರ್ಷಕ್ಕಿಂತ ಕೆಳಗಿನ ಪ್ರಾಯದವರಿಗೆ ಬ್ರಹ್ಮರಥ ಎಳೆಯಲು ಅವಕಾಶವಿಲ್ಲ. ಕೋವಿಡ್-19 ರೋಗ ಲಕ್ಷಣ ಇರುವ ಸೇವಾರ್ಥಿಗಳಿಗೆ ರಥಬೀದಿ ಪ್ರವೇಶ ನಿಷೇಧಿಸಿದೆ.